ಹಲೋ ಫ್ರೆಂಡ್ಸ್, ಮಾತಾಡೋ ನಮಸ್ಕಾರ. ಎಂಟುಲ ಇದು ಬೆಂಗಳೂರಿದು ಇನ್ನೂ ನಾಲ್ಕು ಸೋಮಿ ಸಿಗ್ನೆಂಟ್ ಇರೋದಿಲ್ಲ. ಮೂಡಂಜಿಲ್ಲ ಈ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ತಮ್ಮದಿಗೆ ಬೈಕ್ ಹೋಲ್ಡರ್ ಆಡು, ಕಾರ್ ಹೋಲ್ಡರ್ ಆಡು, ದೂರ ಕೇಬಲ್ ದೂರ ಉಂಟು. ಸೊ ಆ ಜನನೇ ನೆನಪಾದಾಗ ಏಕೆ ರೇಟು ಈ ರೀತಿದ ಬೈಕ್ ಕಾರ್ ಪೂರ ಹೋಲ್ಡರ್ ಪಾಡ್ನಾಗ್ಲುಳ್ಳ್ಯಾರು ತುಳೆ ನಿಗ್ಲೆ ಆನ್ಲೈನ್ ಪೂರ ಜಾಸ್ತಿ ರೇಟ್ ಉಂಟು. ಸೊ ಮುಲ್ಪ ನಿಗ್ಲೆಗೆ ಕಮ್ಮಿ ಪ್ರೈಸ್ ಇಡ ತಿಕ್ಕೊಂಡು. ಸೊ ಇದಕ್ಕೆ ಎಷ್ಟಾನೆ ಇದಕ್ಕೆ ಒಂದು 6 ಎನ್ನೊಟ್ಟಿಗೆ ಉಳ್ಳೇರು. ಇದು ಇದಕ್ಕೆ ಎಷ್ಟು ರೇಟ್ ಅನ್ನ ನೋಡು? 250 ಆಗುತ್ತಾ? ಓಕೆ, ದೆಕ್ಕ ತುಳೆ 250 ಅಪ್ಪಡಿಗೆ ನಿಕ್ಲೆ ಆನ್ಲೈನ್ ಬರೋಣ ಜಾಸ್ತಿ ರೇಟ್ ಉಂಟು. ಮುಗ್ಲು ಕಡಿಮೆ ಕೊರೋದಿಲ್ಲ. ಮೆಟಲ್ದ ಬೇಕಾದ 350 ಆಗುತ್ತೆ. ಮೆಟಲ್ದ ಬೋಂಡ 350 ರೂಪಾಯಿ ಅಪ್ಪಡಿಗೆ. ದೆಕ್ಕ ತುಳೆ 350 ರೂಪಾಯಿ ಅಪ್ಪಡು. ಇದು ಜಸ್ಟ್ ದಟ್ ಈ ಒಂದು ರೀತಿ ಉಂಟು. ಓಕೆ, ಅದಕ್ಕೆ ವಿತ್ ಚಾರ್ಜಿಂಗ್ ಬೇಕಾ ಫುಲ್ ಮೆಟಲ್ ತರ 400 ಆಗುತ್ತೆ. ತುಳೆಂದು ವಿತ್ ಚಾರ್ಜಿಂಗ್ ಅದಕ್ಕೆ 400 ರೂಪೀಸ್ ಆಗ್ಬಿಡು. ಫಿಕ್ಸಿಂಗ್ ಕೂಡ ಮುಗ್ಲೆ ಮಂತ್ ಕೊರ್ಪೇರು. ಅದಕ್ಕೆ ಒಳ್ಳೇದು ಬೇಕಾದ 850 ಆಗುತ್ತೆ. LGP ಕಂಪ್ನಿ ಒಂದು ಚೂರು ಎಡ್ಡೆಂದಿನ ಪಡಿತೀರಾ ಎಷ್ಟಾಗುತ್ತೆ? ಇದು 850 ಆಗುತ್ತೆ. ನಾವು 550 ಆಗುತ್ತೆ. ಓಕೆ, ಬುಕ್ ಬೇರೆ ಎಲ್ಲ ಕೇಬಲ್ಸ್ ಎಲ್ಲ ಇದೆಯಲ್ಲ ನಿಮ್ಮ ಜೊತೆ? ಕೇಬಲ್ ಎಲ್ಲ ಇದೆ. ಕಾರ್ಗೆ ಇದೆ ಎಲ್ಲ. ಕಾರ್ ಇದಿದೆ. ಓಕೆ, ತುಳೆ ಮುಗ್ಲನ ಬೋರ್ಡ್ ನಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಏನು ಪಾಡ್ಪೇನೆ ನಿಗ್ಲು ಒಳ್ಳ ಪರ್ಚೇಸ್ ಮಣಿ ಬೇರೆ ಒತ್ತುಂಡ. ಬೆಂಗಳೂರದು ಇಂದ್ರನಗರದ ನಿಗ್ಲೆ ಸೋನಿ ಸಿಗ್ನಲ್ ಹತ್ತು ಪೋಪರತ ಅವಳು ನಿಗ್ಲೆ ಮನ್ಕೊಳ್ಳಿ. ತುಳೆ ರೋಡ್ ಸೈಡ್ ಈ ರೀತಿದ ಬಿಸ್ನೆಸ್ ಮಂತಂದು ಉಪ್ಪೇರು ತುಲೆಗೆ ಬಿಸ್ನೆಸ್ ಬಂಡ ಈ ರೀತಿ ಮನ್ಬಿಡೋ ಧೈರ್ಯ ತುಳೆ ನಿಗ್ಲೆಗೆ ಬೆಸ್ಟ್ ಪ್ರೈಸ್ ಇಡು ಕೊರೊಂದುಲ್ಲೇರು. ಸೊ ಅಂಚೊಂಜು ಏನೊಂದಿದೆ ಪರ್ಚೇಸ್ ಮನಿ ಬೇರೆ ಬರ್ತದೇನೆ. ಸೊ ಇದೊಂದು ಇವಾಗ ಹಾಕ್ಬಿಡು. ಹಾಂ, ತುಳೆ ಏನಿತ್ತು ಎಂಚ ಏನು ಪಾಡ್ನೆ ಬುಕ್ಕ ಎಂಚ ಸೆಟ್ಟಿಂಗ್ ಅನ್ಪಂದು ಏನು ತೊಯ್ಪಂದುಲ್ಲ. ತುಳದನ್ನ ಗಾಡಿ ಮೂಲುಂಡು. ಸೊ ಇತ್ತ ಗಾಡಿನ ಈ ರೀತಿ ಕೊಂತದು ತುಳ ಇನ್ನು ಎದುರುಗ ಕೊಂತೆ ತುಳಿತ ಆಯನ ಸ್ಟ್ಯಾಂಡ್ ಪೂರ ಪಾಡ್ದು ಇಂಥ ಫಿಕ್ಸ್ ಮಂತಂದ್ರೆ ಬಾಕ್ಸ್ ಪೀಸ್ ಹಾಕೋಣ. ಯೂಟ್ಯೂಬಲ್ಲಿ ಬರುತ್ತೆ. ಓಕೆನಾ? ಮತ್ತೆ ತುಳೆ ಬಾಕ್ಸ್ ಪೀಸ್ ಮಾಡೋದಿಲ್ಲ, ಹೊಸ ಬಾಕ್ಸ್ ಮಾಡೋದಿಲ್ಲ. ಹಾಂ, ಇತ್ತನೆ ಜಸ್ಟ್ ಎತ್ತದು ಓಪನ್ ಮಂತನೆ ಇಂಥ ತುಳೆ ಈ ಒಂಜಿ ರೀತಿಡ್ ನೆನತ್ತೆ ರಿಮೂವ್ ಅನ್ಬಿಡು ಗ್ಲಾಸ್. ಸೊ ಇತ್ತ ರಿಮೂವ್ ಅಂತಂದ್ರೆ ನಾನು ಅದಕ್ಕೆ ಆ ಐಟಮನ್ನು ಫಿಕ್ಸ್ ಅನ್ಬಿಡು ತುಳೆ ಈ ರೀತಿಡ್ ಇಲ್ಲ ಗ್ಲಾಸ್ ದಿತ್ತಲೆ ಫಸ್ಟ್ ಅದೊಂದು ಪಾರ್ಟ್ ಪಾಡಿಯತ್ತೆ. ತುಳತ್ತೆ ತಿರ್ಗ ಒಂದಲ್ಲೇ ಆಯನೆ ಮೆಕ್ಯಾನಿಕ್ ಪೂರ ಆಯನೆ ತುಳೆ ಇದನ್ನು ತೋರಿಸ್ಬಿಡು ಇವಾಗ. ಓಕೆ, ಈ ರೀತಿ ಚಾರ್ಜರ್ ಉಂಟು. ಲೈಕ್ ಒಂದು ಸ್ಟಿಕ್ಕರ್ಲ ಪಾಡೋದಿಲ್ಲ. ಲೈಕ್ ರೆಡಿ ಆಂಡಿದ್ದೆ ಈಗ ನನಂಜು ಥ್ರೆಡ್ ಪಾಡಿರೋಂಡು ಒಂಜಿ ಇಲ್ಲ. ಮೊನ್ನೆ ಆ ಕಡೆಯಿಂದ ಹಾಕಿದ್ದೇನೆ ಒಬ್ಬರದು. ಅಂದರೆ ಅದೊಂದು 1 ವರ್ಷ ಆಯಿತು. ಅಲ್ಲ, ನಿಮ್ದೇನೆ ಈ ಕಡೆ ಎಲ್ಲೋ ಒಂದು ಕಡೆ ಎತ್ಕೊಂಡೋಗಿದ್ದಾನೆ. ಅಂದರೆ ರಿಪೇರಿ ನಾನೇ ಹಾಕಿದೆ. ಅದು ಇವಾಗಂದ್ರೆ ಟೈಮ್ ಇಲ್ಲ ಅಷ್ಟೇ. ಇಲ್ಲಂದ್ರೆ ಸ್ಕ್ರೂ ಬಿಚ್ಚಿಬಿಟ್ಟು ಅವಾಗ ಎದುರುಗಡೆ ಇದೆಲ್ಲ ಅಲ್ಲತ್ತೆ ಈ ರೀತಿ ಫಿಕ್ಸ್ ಬಂತದಲ್ಲೇ ತಲೆ ಹಿಡ್ಕೊಳ್ಬೇಕಾ?
ತುಲೆ ಎಂಚ ಬಂಡ ಅಡ್ಜಸ್ಟ್ ಆಪುಂಡು. ಸೊ ಇತ್ತ ಈ ರೀತಿ ವಯರ್ ಉಂಡು. ಆ ವಯರ್ ಉದ್ದ ಇರಲಿ, ಅದರಲ್ಲಿ ಬ್ಯಾಟ್ರಿಯಲ್ಲೇ ಇದಿರ್ದಲ್ಲ ಅದಕ್ಕೆ ಮಾಡಿ ತುಲೈತೆ ಈ ರೀತಿ ವಯರ್ ಪಾಡ್ದೆ ರೆಕ್ಕಿರಡ್ಡತೆ ಈ ರೀತಿಯ ಪಿನ್ನುಂಡು. ಇಂದೇ ರೀತಿ ನಮ್ಮನ್ನ ಬ್ಯಾಟ್ರಿಗೆ ಇಂದು ಪಾಡು ತುಲೈತೆ ಇನ್ನು ಪೂರ ಕದ್ದೊಂದುಳ್ಳೈತೆ. ತುಲೈತೆ ಬ್ಯಾಟ್ರಿ ಎತ್ತದೆ ಇನ್ನಿತ ದುಂಬದ ಒಂಜಿ ಪಾಡ್ನ ಹೊತ್ತಲು ನೋಡಿ. ಇದು ಆಲಯ ನೋಡಿ ಕಟ್ ಮಾಡಿ ಇಲ್ಲ ಈ ರೀತಿಯ ಇನ್ಸ್ಟಲೇಷನ್ ಬಂತಂದ್ರೆ ಎಷ್ಟಿತ ಈ ರೀತಿ ಬ್ಯಾಟ್ರಿದ ಸ್ಕ್ರೂ ರಿಮೂವ್ ಅಂತದ್ದು. ಸೊ ಆ ಒಂಜಿ ಕ್ಲಿಪ್ ತಿಕ್ಕಂಡು ಇಟ್ಟೊಂಜಿ ದುಂಬದೊಂದು ಇತ್ತಂದು ಫೈನಲಿ ಪೂರ ಆಂಡ್ ಫಿಕ್ಸ್ ಮಂತದಲ್ಲಿ ಇತ್ತ ಆಗಿದೆ. ಎಲ್ಲ ಸ್ಕ್ರೂ ಹಾಕಿದ್ರಲ್ಲ. ತುಳಿದ ಫೈನಲ್ ಅದು ಫಿಕ್ಸ್ ಬಂತೆ ನನಗೆ ಕರೆಕ್ಟ್ ಅದು ಮೊಬೈಲ್ ಪೂರ ದಟ್ ದಿವನ್ ಪೋಳಿ. ಸೊ ಈ ವಿಡಿಯೋ ಇಷ್ಟ ಎಂಕ್ಲ ವಿಡಿಯೋ ಕೊಂಚ ಲೈಕ್ ಕೊರ್ಲೆ ಅಂಚನೆ ಎಂಕ್ಲ ಚಾನಲ್ ಸಬ್ಸ್ಕ್ರೈಬ್ ಅನ್ಬಿಳೆ. ಹೊಸ ಹೊಸ ಕಂಟೆಂಟ್ ಜೊತೆ ಎಂಕ್ಲ ಬತ್ತೊಂದು ಬಾಯ್ ಬಾಯ್. ಹಾಂ ಓಕೆ.